ಜೊತೆಯಲ್ಲಿ ಮಾತಾಡೆ ಓಚಲುವೆ ನಿನ್ನಯ ಜೊತೆಯಲ್ಲಿ ಮಾತಾಡೆ ಜೊತೆಯಲ್ಲಿ ಮಾತಾಡೆ ರಣಮಲ್ಲ 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 ಎನ್ನಯ ಮಿತ್ರ ಹಾವಿರ್ದನಲ್ಲ ಎನ್ನಯ ಮಿತ್ರ ಹಾವಿರ್ದನಲ್ಲ ಕೆಳಗಡೆ ಒದ್ದೆಯಾಗಿದ್ದಲ್ಲ ರಣಮಲ್ಲ ಎನ್ನಯ ಮಿತ್ರ ಅಲ್ಲಿ ನೋಡೆ ನೀ ಹೋಗಿ ಮಾತಾಡೆ ಅಲ್ಲಿ ನೋಡೆ ಅಲ್ಲಿ ನೋಡೆ ನೀ ಹೋಗಿ ಮಾತಾಡೆ ಸ್ವಲ್ಪ ನಿಲ್ತೀರಾ? ನಿಂತಿದ್ದೇನೆ. ಅದ್ ನೀ ಹೇಳುವಾಗ ನೋಡಿದಾಗ ನಂಗೆ ಗೊತ್ತಾಗಿದೆ. ನಾನು ದಾರಿ ಮೇಲೆ ಹೋಗ್ತಾ ಇದ್ದೆ. ನಮ್ ಪುಣ್ಯ ಏನು? ಯಾಕೆಂದ್ರೆ ನೀ ದಾರಿ ಮೇಲೆ ಹೋದದ್ದೇ ವಿಶೇಷ. ನಮ್ಮೂರಲ್ಲೆಲ್ಲ ದಾರಿ ಮೇಲೆ ಹೋಗೋರಿಲ್ಲ, ಎಲ್ಲ ಬೈಲಲ್ಲೇ ಹೋಗುದು. ಅಯ್ಯೋ ಹಾಗಲ್ಲ, ನಾನು ನನ್ನ ದಾರಿಯಲ್ಲಿ ಹೋಗ್ತಾ ಇದ್ದೆ. ಇದು ನಿಮ್ಮ ಅಪ್ಪಯ್ಯ ಮಾಡಿಸಿದ ದಾರಿ ಅಂತ ನಂಗೆ ಗೊತ್ತಿರ್ಲಿಲ್ಲ. ಯಾರು ಹೇಳಿದ್ದು? ನನ್ನ ದಾರಿ ಅಂದೆಲ್ಲ. ಹಾಗಲ್ಲ, ಇದು ಸಾರ್ವಜನಿಕರಿಗೆ ಅಂತ ಕಾರ್ಯ ಇದ್ದದ್ದು. ಹೌದು, ನಿಮ್ ಕುಟುಂಬದವರಿಗಷ್ಟೇ ಸಂಬಂಧ ಇದ್ರೆ ನಾ ಕಾರ್ಯ ಇರ್ತಾ ಇರ್ಲಿಲ್ಲ. ನನ್ನ ದಾರಿ ಅಂತ ಹೇಳಿದ್ರೆ ಹಾಗೆ ಹೇಳಿದ್ದಲ್ಲ. ನಾನು ದಾರಿಯಲ್ಲಿ ನನ್ನಷ್ಟಕ್ಕೆ ನಾನು ಹೋಗುತ್ತಾ ಇದ್ದೆ. ಆ ಕಡೆ ಈ ಕಡೆ ಏನಾಗುತ್ತದೆ ಅಂತ ಲಕ್ಷ್ಯ ವಹಿಸಿದವಳು ನಾನಲ್ಲ. ಅದು ನೋಡ್ಬೇಕು. ನೀವು ಹೆಣ್ಮಕ್ಳು ನೆಂಪಾಡಿಗೆ ನಾವು ಹೋಗ್ತಾ ಇದ್ದೇವೆ ಹೇಳಿ ಸರಗಳ್ರಿಗೆಲ್ಲ ಅನುಕೂಲ ಆಗುತ್ತೆ. ಹೌದಾ? ನೀವು ತಲೆ ಬುಸ್ಕ ಹೋಗ್ತೀರಿ, ಅವ್ರು ಹರ್ಕೊಂಡು ಹೋಗ್ತೀರಿ. ನೀವು ಆಚೆ ಈಚೆ ಎಲ್ಲ ಜಾಗ್ರತೆ ಇಡಬೇಕು, ಕಣ್ಣಿಡ್ಬೇಕು. ಹೆಣ್ಣಾದವಳು ಆ ಜಾಗ್ರತೆ ಮಾಡ್ಬೇಕು. ನನ್ನ ಪಾಡಿಗೆ ನಾ ಹೋಗ್ತಿದ್ದೆ ಅಂದ್ರೆ ಅವ್ರ ಪಾಡಿಗೆ ಅವ್ರು ಕೆಲಸ ಮುಗಿಸಿ ಹೋಗ್ತರು. ಇನ್ನು ಹಾಗೆ ಮಾಡುವುದಿಲ್ಲ. ಅದಕ್ಕೂ ಇನ್ನು ಹಾಗೆ ಮಾಡುದಿಲ್ಲ ಅಂದ್ರೆ ನೀವು. ಹೌದಾ? ಏನು ಈಗ ನಿನ್ ತಡೆದಕ್ಕೆ ಹೇಳ್ಬೇಕು ನೀವು. ಅಲ್ಲ, ನೀವು ನಿಲ್ಲಬೇಕು ಅಂತ ನಿಂತಿದ್ದೇನೆ. ನಿಂತಲ್ಲಿ ಮುಗಿದೋಗಿಲ್ಲ, ಮುಂದೆ ನೀವು ವ್ಯವಹಾರ ಉಂಟು. ಏನು ಏನು ಅಂತಲ್ವಾ? ಅದು ಬಿಡಿ. ನಿಮ್ಗೆ ಅಲ್ಲೊಬ್ಬ ಕಾಣ್ತಾ ಇದ್ದಾರ ಅವರು? ಏನು ಮರ ಸುತ್ತ ಹಾಕ್ತಾ ಇದ್ದಾರೆ? ಅದೇ ಸಿಗಿದ್ರೆ ಎಷ್ಟು ಹಲಗೆ ಬೀಳ್ಬಹುದು ಅಂತ ವಿಚಾರ ಮಾಡ್ತಾರೆ. ಅವರಿಗೆ ಮರ ಕಂಡ್ರೆ ಸೈ. ಹೌದಾ? ಇದು ಯಾವ ಜಾತಿ ಮರ, ಇದು ಎಷ್ಟು ಬೆಲೆ ಮಾಡಬಹುದು, ಒಳಗಡೆ ಹೊಟ್ಟೆ ಹೇಗೆ, ಇದು ಅವರಿಗದೇ ಆ ಜಾತಿಯವರು ಆ ಕೆಲಸ ಮಾಡುವಾಗ ಒಳ್ಳೇದು. ಪಾಪ ನೀವು ಯಾವ್ದೋ ಆಚಾರ ನೋಡ್ಕೊಂಡು ಮಾತಾಡ್ತಿದ್ರಿ. ಅದಿದ್ದದ್ದು ಆಚಾರ ಅಲ್ಲ. ಮರ ಸುತ್ತಿ ಬರ್ತಿದ್ದದ್ದು ಅದಕ್ಕಲ್ಲ. ಅವ್ರು ತಲೆ ಬಿಸಿ ಒಳಗೆ ಮರ ಸುತ್ತಿ ಬರ್ತಿದ್ದದ್ದು. ಈಗ ತಲೆ ಬಿಸಿ ಮರ ನೋಡ್ಕೊಂಡು ಸುತ್ತಿ ಬರ್ತಿದ್ದದ್ದಲ್ಲ, ಮತ್ತೆ ಅವ್ರ ತಲೆ ಬಿಸಿ ಬೇರೆ. ನಿಮ್ಗೆ ವಿಷಯ ಗೊತ್ತಿಲ್ಲ. ಅವ್ರು ಯಾರು ಅಂತ ಮಾಡ್ಕೊಂಡಿದ್ದೀರಿ? ಯಾರು? ಸಾಮಾನ್ಯದವರಲ್ಲ. ಏನಂತ ಅಸಾಮಾನ್ಯರು? ಆವತ್ತು ನಾಗಮನದಲ್ಲಿ ಹಾವಿಡಿದೆ ಅಂತದವರು ಅವರೇ ಅಲ್ವಾ? ಇವರೇ ಅವರು? ಹಬ್ಬಬ್ಬ ಎಂತದ್ದು. ಮತ್ತೆ ಆ ಹಾವು ಯಾವ ಲೆಕ್ಕ? ಮತ್ತೆ ಎಂತೆಂತ ಹಾವು ಹಿಡಿದದ್ದು ಗೊತ್ತವರು. ಇನ್ನೊಂದು ಸಲ ಒಂದು ಹಾವು ಹಿಡಿದಿದ್ರು. ತಿಮಿಂಗಲವನ್ನೇ ನುಂಗಬಹುದಾದಂತ ಹಾವು. ಸಮುದ್ರದಲ್ಲಿರುವಂತ ತಿಮಿಂಗಲ ಅಂದ್ರೆ ಎಷ್ಟು ದೊಡ್ಡದಿರ್ಬಹುದು, ಅದರ ಆಕಾರ ಎಷ್ಟು ದೊಡ್ಡದಿರ್ಬಹುದು. ಅಂತ ಹಾವು ಹಿಡಿದಿದ್ದಾರೆ. ಹಾವಿಗೆ ಗೊತ್ತೇ ಇಲ್ಲ. ಹೌದಾ? ಅಲ್ಲ, ನಿಮ್ಮ ಮಾತು ನನಗೂ ಗೊತ್ತಾಗ್ಲಿಲ್ಲ. ಒಂದೊಂದ್ಸಲ ನಂಗೆ ಗೊತ್ತಾಗುದಿಲ್ಲ. ನಿಮ್ಗೆ ನಾ ಹೇಳಿದ ಅರ್ಥ ಆಗಿಲ್ಲ. ಸಮುದ್ರದಲ್ಲಿದ್ದಂತ ತಿಮಿಂಗಲ ಅಂತ ಹೇಳಿದ್ರೆ, ಈ ಮೀನಿನಲ್ಲಿ ತಿಮಿಂಗಲ ಅಂದ್ರೆ ಅತಿ ದೊಡ್ಡದು. ಹೌದು. ಅದನ್ನು ನುಂಗಬೇಕು ಅಂತಾದ್ರೆ ಆ ಹಾವು ಎಷ್ಟು ದಪ್ಪ ಇರ್ಬೋದು, ಎಷ್ಟು ಉದ್ದ ಇರ್ಬೋದು. ಅದ್ರ ತಲೆ ಅಲ್ಲೆಲ್ಲೋ ಕೋಡಿ ಹಬ್ಬದ ಹತ್ರ ಇದ್ರೆ ಬಾಲ ಮಧ್ಯೆಲ್ಲೋ ಇರ್ಬೋದು. ಅಂತ ಹಾವು ಹೋಗ್ತಾ ಇರುವಾಗ ಇವ್ರು ಹೋಗೆಲ್ಲೋ ಬಾಲದ ಬುಡದಲ್ಲಿ ಹಿಡಿದ್ರೆ ಹಾವಿಗೆ ಗೊತ್ತಾಗ್ತದ? ತನ್ನ ಹಿಡಿದಿದ್ದಾರೆ ಅಂತ ಗೊತ್ತಾಗ್ತದ? ಏನೋ ತಾಗಿದೆ ಅಂತ ಅದು ಹೋಗ್ತಾ ಉಂಟು.
ಹಾವಿನ ವಿಚಾರ ಹಾವಿಗೆ ಗೊತ್ತಿಲ್ಲ ಅಂದ್ರೆ ಹಾಗೆ ನನ್ನ ಮಾತಷ್ಟು ಸುಲಭದಲ್ಲೆಲ್ಲ ಅರ್ಥ ಆಗ್ಲಿಕ್ಕಿಲ್ಲ. ನಾನು ಕಲ್ತದ್ದು ಹಾಗೆ ಬಹಳ ಸಂತೋಷ ಆಯ್ತು. ನಿಮ್ಮ ಮಾತನ್ನ ಕೇಳಿದ್ರೆ, ನಿಮ್ಮ ವಾಕ್ ಚಾತುರ್ಯವನ್ನು ನೋಡಿದ್ರೆ ನೀವು ಎಷ್ಟುವರೆಗೆ ಓದಿದ್ದೀರೋ ಏನೋ. ನಮ್ದು ಗುರು ಮಟ್ಟದಲ್ಲಿ ಅದು ಹೇಳಿಸ್ತಾ ಇಲ್ಲ. ಗುರು ಮಟ್ಟದಲ್ಲಿ ಉಂಟಲ್ಲ, ನಾವು ಈಗ ಹೋದ್ರೆ ಆ ಗುರುಗಳು ಸಿಗುವುದೇ ಇಲ್ಲ. ಆ ಪರಿಸ್ಥಿತಿ ಅಂದ್ರೆ ಅವ್ರ ಆದರ್ಶ ಶಿಷ್ಯ ನಾನೇ. ಅದು ಮತ್ತೆ ನಾವು ಕಲ್ತದ್ದೆಲ್ಲಿ ಅಂತ ಹೇಳುದಿಲ್ಲ, ನೀವು ಹೋಗುದು ಬೇಡ. ಸರಿ, ಹೋಗಿ ಬಿಡಿ. ನಾನಿಲ್ಲಿ ಬಂದದ್ದು ಯಾಕೆ ಗೊತ್ತಾ? ಯಾಕೆ? ನಾಳೆ ಬೆಳಗಾದ್ರೆ ಏನ್ ಅನಾಹುತ ಆಗ್ತದೆ ಅಂತ ಹೇಳಲಿಕ್ಕಿಲ್ಲ. ಯಾಕೆ? ಎಂತ ಅಂದ್ರೆ 2-3 ಕಡೆ ಗಂಡಾಂತರ ಉಂಟು. ಏನಾಯ್ತು? ಎಲ್ಲಿ ಎಷ್ಟೊತ್ತಿಗೆ ಏನಾಗ್ತದೆ ಅಂತಿಲ್ಲ. ಕಾಣುವ ಇವ್ರು ಯಾರು ನಿಮಗೆ ಕಾಣ್ತಾರೆ ಅಂತ ಹೇಳಲಿಕ್ಕಿಲ್ಲ. ಊರಿಗೆ ಅಂತ ಭೀಕರವಾದಂತ ಪರಿಸ್ಥಿತಿ ಬಂದಿದೆ. ಆದ್ರಿಂದ ಆ ಕುರಿತಾಗಿ ನಿಮ್ಮ ಹತ್ರ ಸ್ವಲ್ಪ ವಿಚಾರ ಮಾಡಬೇಕು. ನೀವು ಅವರು ಮಾತುಕತೆ ಮಾಡಿದ್ರೆ ಎಲ್ಲ ಸರಿಯಾಗುವ ಲಕ್ಷಣ ಉಂಟು. ಹಾಗಾಗಿ ನಿಮ್ಮನ್ನು ಬರ್ಲಿಕ್ಕೆ ಹೇಳಿದ್ದಾರೆ. ಅವರೇ, ನೀವು ಹೆದರುದು ಬೇಡ. ಅವ್ರು ಹಾಗೆ ನೀವು ಅವರ ಬೇಕಿದ್ರೆ ಮನುಷ್ಯ ತಿನ್ನುವವರೆ. ಯಾವ ಇವತ್ತಿನವರೆಗೆ ಯಾವ ಮನುಷ್ಯ ನಾನು ಮಾತಾಡಿದ್ರೆ ಇಷ್ಟೆಲ್ಲ ಸಮಸ್ಯೆ ಬಗೆ ನೋಡು. ಒಂದು ನಿಮ್ಮಿಂದ ಅಷ್ಟು ಉಪಕಾರ ಆಗ್ತದೆ ಅಂತ ಆದ್ರೆ ಯಾಕೆ ಮಾಡಬಾರ್ದು? ಒಂದು ಲೋಕಕ್ಕಾಗಿ ನಾವು ನೀವು ತ್ಯಾಗ ಯಾಕೆ ಮಾಡಬಾರ್ದು? ನೀವೊಂದು ಸ್ವಲ್ಪ ತ್ಯಾಗ ಮಾಡಿದ್ರೆ ಸರಿಯಪ್ಪ. ಒಂದಿಷ್ಟು ಇದೇ ರೀತಿ ಗಾಡಿಯಲ್ಲಿ ಬೀಗುವಾಗ ಯಾವ್ದಾದ್ರು ಗಾಡಿ ಮಂತ್ರಪುಷ್ಪಾన్ని ಸಮರ್ಪಯಾಮಿ. ಜೀವ ಬಂತು ಮಾರಾಯ. ಜೀವ ಬಂತು. ಮುಸುಡಿಗೆ ಹೇಳ್ತಿದ್ದೆ ಬೇಡ. ಅದೇ ಭಾಷೆ ಹೇಳ್ಬೇಕಿದ್ರೆ ನೀನು ಸೊಟ್ಟಿ ಕಲ್ಲು ಹಾಕ್ಲಿಕ್ಕೆ ಜೀವ ಬಂತ. ಸೊಟ್ಟಿ ಕಲ್ಲು ಹಾಕ್ಲಿಕ್ಕೆ ನಿಜವಾಗಿ ನೀರು ನಂಗಬೇಕು ಅಂತ ಒಂಚೂರು ವಾಪಸ್ ನಿನ್ನ ಪ್ರಾಣವೇ ಹೋಗ್ತಿತ್ತು. ಎಂತಾಯ್ತು ಅಂತ ಗೊತ್ತಾಗಲಿಲ್ಲ. ಎಂತ ಆಗ್ತಿತ್ತಲ್ಲ ನಿನ್ನ ನೋಡೋ ಒಂದು ಹೊತ್ತೆ ಪತ್ತೆ ಯಾವ್ದು ಕುಟ್ಟಿದಾಯ್ತಾ? ನಿನಗೆ ಆಗ್ತದೆ ನಿನಗೆ. ಅಲ್ಲ ಮಾರಾಯ, ನಾನು 1ಕ್ಕೆ 9 ಸುಳ್ಳು ಹೇಳಿ ಅವಳ ಹತ್ರ ನಾಳೆ ಬೆಳಗಾದ್ರೂ ಏನಾಗ್ತದೆ ಅಂತ ಹೇಳಿಲ್ಲ. ಕಾಣುವ ಇವ್ರು ಯಾರು ಇರ್ತಾರೆ ಅಂತಿಲ್ಲ ಅಂದ್ರೆ ಎಲ್ಲ ಅವ್ರವ್ರ ಮನೆಗೆ ಹೋಗ್ತಿರ್ಬಿಟ್ರೆ ಏನ್ ತಾಪತ್ರ ಇಲ್ಲ. ಆದ್ರೂ ನಾನು ಸುಳ್ಳು ಹೇಳಿ ಒಂದು ಪರಿಸರ ಒದಗಿಸ್ಕೊಡುವಂತ ಕರ್ಕೊಂಡು ಬಂದ್ರೆ ನಿಜವಾ ಪಾಪ ಹೆಣ್ಮಗಳು ಮಾತಾಡ್ಲಿಕ್ಕೆ ಹೆದರಿಕೆ ಅಂತ ಸಾಧ್ವಿ. ಅವಳೇ ಧೈರ್ಯ ತಂದುಕೊಂಡು ಮಾತಾಡಿದ್ರೆ ಗಂಡಾದ ನೀನು ಕೆಟ್ಟಿ ನನಗೆ ಹೆಣ್ಮಕ್ಳ ಹತ್ರ ಮಾತಾಡಿ ಅಭ್ಯಾಸ ಇಲ್ವಾ? ಹೌದಾ? ನಾ ಅದೇ ಮಾಡ್ಕೊಂಡಿದ್ದಲ್ಲ. ನನಗೆ ಬೇರೆ ಕೆಲಸ ಇಲ್ಲ. ಹಾಗಲ್ಲ, ನಾನು ಅವತ್ತೊಂದು ನೋಡಿ ಹೋದದ್ದು. ಇನ್ನು ಕಣ್ಣು ಮುಂದೆ ಕಂಡಾಗ ಏನ್ ಮಾತಾಡ್ಬೇಕು ಅಂತ ಶಬ್ದ ಸಿಗಲಿಲ್ಲ ನನಗೆ. ಇನ್ನೊಂದು ಸಂದರ್ಭ ಸಿಗಲಿ, ಮತ್ತೊಂದು ಕೊಡಪನ ನೀರು ತಗೊಳ್ತೆ. ಆಗ ನಿಮ್ಮ ಸ್ನಾನವೇ ಮಾಡ್ಕೊಳ್ಬಹುದು. ನನ್ನ ಮರ್ಯಾದೆ ತೆಗೆದೆ ಮುಂದೆ ನೋಡುವ.